ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ವತಿಯಿಂದ ಆಚರಿಸ್ತಾ ಇದ್ದೇವೆ. ಶರಣು ಶರಣು ಹೇ ಗಣಪನಿ ಶರಣು ಗಣಪನಿ ಶರಣು ಪಾರ್ವತಿ ತನಯನ ನಿನಗೆ ವಂದನೆ. ಸವಿತಾ ಸಮಾಜದವರ ಈ ದಿವಸ ರಜಾ ದಿನ ಆಗಿರುವುದರಿಂದ ಈ ದಿವಸ ನಾವು ಈ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಈ ಜಯಂತಿ ಸಮಾರಂಭದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ವಹಿಸಿಕೊಳ್ಬೇಕಿತ್ತು. ಈಗ ಅಧಿವೇಶನ ನಡೆಯುತ್ತಿರುವ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಹಸೀಲ್ದಾರದ SP ಕೂಡಲಗಿ ಇವರು ಈ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಪುತ್ತೂರು ತಾಲೂಕು ಸವಿತಾ ಸಮಾಜದ ಎಲ್ಲ ಪದಾಧಿಕಾರಿಗಳು, ಸಮಾಜ ಬಾಂಧವರು, ಪುತ್ತೂರು ತಾಲೂಕಿನ ವಿವಿಧ ಇಲಾಖೆಯ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಈ ತಾಲೂಕು ಆಡಳಿತ ಸೌಧದ ಎಲ್ಲ ಕಚೇರಿಗಳ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದೀರಾ. ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಗೆ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲನಿಗೆ, ಎಲ್ಲರಡ ಒಂದಾಗು ಮಂಕು. ವೇದಿಕೆಯಲ್ಲಿರುವ ಸಭಾ ಅಧ್ಯಕ್ಷರಿಗೆ, ಆದರಣೀಯ ಗಣ್ಯರಿಗೆ ನನ್ನ ಸಾಧನಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ಥರ ಬಂದಂತಹ ಎಲ್ಲ ಸವಿತಾ ಸಮಾಜದ ವಿಶೇಷ ಅಭ್ಯಾಗತರಿಗೆ ಮತ್ತು ಸಹೋದ್ಯೋಗಿಗಳಿಗೆ ಪ್ರೀತಿಪೂರ್ವಕ ನಮನಗಳು ಹಾಗೂ ಎಲ್ಲರಿಗೂ ಸವಿತಾ ಮಹರ್ಷಿ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಯಾಕೆ ಈ DVG ಅವರ ಕಗ್ಗವನ್ನು ತಗೊಂಡೆ ಅಂದ್ರೆ, ಆ ಕಗ್ಗದಲ್ಲಿ ಬಹುಶಃ ನಾವು ಸಮಾಜದಲ್ಲಿ ಯಾವ ತರ ಬದುಕಬೇಕು ಅಂತ, ನಾವು ಅದನ್ನು ಕನ್ನಡದ ಭಗವದ್ಗೀತೆ ಅಂತಲೇ ಕಗ್ಗವನ್ನು ಹೇಳ್ತೇವೆ. ಅದಕ್ಕೋಸ್ಕರ ಸವಿತಾ ಮಹರ್ಷಿ ಅವರು ಆ ಸಮಾಜದಲ್ಲಿ ಯಾವ ತರ ಬದುಕಬೇಕು ಅನ್ನುವಂತಹ ಸಂದೇಶವನ್ನು ನಮಗೆ ನೀಡಿದ್ದಾರೆ ಅನ್ನುವುದನ್ನು ಉದಾಹರಿಸಲಿಕ್ಕೋಸ್ಕರ ನಾನು ಈ ಕಗ್ಗದ ಉದಾಹರಣೆಯನ್ನು ಈಗ ತಗೊಂಡಿದ್ದೇನೆ. ಸವಿತಾ ಮಹರ್ಷಿ ಅವರು ಬರೀ ಒಬ್ಬ ಋಷಿ ಅಲ್ಲ, ಅವರು ದಾರ್ಶನಿಕ ಚಿಂತಕ ಮಾತ್ರ ಅಲ್ಲ, ಅವರು ಒಂದು ಮಹಾಚೇತನ. ಯಾಕೆ ಅಂತ ಹೇಳಿದ್ರೆ, ಅವರು ಶ್ರಮದ ಗೌರವ ಏನು ಅಂತ ನಮ್ಗೆ ಹೇಳಿಕೊಟ್ಟಿದ್ದಾರೆ. ಯಾವ ಕೆಲಸ ಕೂಡ ಕೀಳಲ್ಲ, ಯಾವ ಕೆಲಸ ಕೂಡ ಮೇಲಲ್ಲ ಅನ್ನುವುದನ್ನು ಸಾಧಿಸಿ ತೋರಿಸಿದವರು ಅವರು. ಅದೇ ತರ ಒಂದು ಸಮಾನತೆಯ ಸಮಾಜವನ್ನು ಸೃಷ್ಟಿಸ್ಲಿಕ್ಕೋಸ್ಕರ ಅವರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಅವರು ಇವತ್ತಿಗೂ ಕೂಡ ಪ್ರಸ್ತುತ. ಅದಕ್ಕೋಸ್ಕರ ನಾನು ಮೊದಲಿಗೆ ಕಗ್ಗದ ಉದಾಹರಣೆಯನ್ನು ತಗೊಂಡೆ. ಇನ್ನು ನಾವು ಪೌರಾಣಿಕವಾದ ಹಿನ್ನೆಲೆಯನ್ನು, ಪುರಾಣದ ಬಗ್ಗೆ ನೋಡಿದ್ರೆ, ಅವರು ಯಾವ ತರ ಜನಿಸಿದ್ರು ಅಂತ, ಹರಿಹರ ಬ್ರಹ್ಮ 3 ಜನ ಯಜ್ಞ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಹರಳ ಗಡ್ಡ ಏನಿದೆ ಶಿವನದು, ಅದು ಬಹುಶಃ ಮಿತಿ ಮೀರಿ ಬೆಳೆದಿತ್ತು. ಆ ಸಮಯದಲ್ಲಿ ಆ ಅಗ್ನಿಗೆ, ಯಜ್ಞದ ಅಗ್ನಿಯಿಂದ ಅದು ಸ್ವಲ್ಪ ಸುಟ್ಟು ಹೋಯಿತು. ಅವಾಗ ಪಾರ್ವತಿ ಆ ಸುಟ್ಟು ಹೋದ ಭಾಗವನ್ನು ತೆಗೆದು ಹಾಕಿ ಅಂತ ಹೇಳ್ತಾರೆ. ಆ ಕಾರಣಕ್ಕೆ, ಆ ಸುಟ್ಟು ಹೋದಂತಹ ಗಡ್ಡದ ಭಾಗವನ್ನು ತೆಗೆದು ಹಾಕುವ ಕಾರಣಕ್ಕೆ ಶಿವನ ಬಲಗಣ್ಣಿನಿಂದ ಹುಟ್ಟಿದಂತವರು ನಮ್ಮ ಸವಿತಾ ಮಹರ್ಷಿಗಳು ಅಂತ ಪುರಾಣ ಹೇಳ್ತದೆ. ಆ ಬಲಗಣ್ಣು ಅನ್ನುವುದು ಯಾಕೆ ಮಹತ್ವದ್ದು? ನಾವು ಶಿವನ ಕಣ್ಣನ್ನು ಸೂರ್ಯ ಮತ್ತು ಚಂದ್ರ ಅಂತ ನಾವು ತಗೊಂಡ್ರೆ, ಬಲಗಣ್ಣು ಸೂರ್ಯ, ಎಡಗಣ್ಣು ಚಂದ್ರ ಅಂತ ಹೇಳ್ತೇವೆ. ಸವಿತಾ ಮಹರ್ಷಿ ಮತ್ತು ಸೂರ್ಯ ಅದು ಹೇಗೆ ತುಂಬಾ ಸಮೀಪದಲ್ಲಿದ್ದಾರೆ ಅಂದ್ರೆ, ನಾವು ಸೂರ್ಯನಿಗೆ ಸಾವಿತ್ರ ಅಂತ ಹೇಳ್ತೇವೆ. ಇವರು ಸವಿತಾ ಮಹರ್ಷಿ, ಅವರಿಬ್ಬರು ಕೂಡ ಬಲಗಣ್ಣಿನಿಂದ ಜನಿಸಿದವರು. ಮತ್ತು ರಥ ಸಪ್ತಮಿಯ ದಿನ, ಅದು ಸೂರ್ಯನಿಗೆ ಎಷ್ಟು ಮಹತ್ವವು, ಸವಿತಾ ಮಹರ್ಷಿಯ ಜನ್ಮದಿನವೂ ರಥ ಸಪ್ತಮಿ ಮತ್ತು ಸೂರ್ಯನ ಜನ್ಮದಿನವೂ ಕೂಡ ರಥ ಸಪ್ತಮಿ. ಇನ್ನು ಗಾಯತ್ರಿ ಮಂತ್ರ, ಅದು ನಮ್ಮ ಧೀಶಕ್ತಿಯನ್ನು ಉತ್ತೇಜನಗೊಳಿಸುವಂತಹ ಒಂದು ಮಂತ್ರ. ಆ ಗಾಯತ್ರಿ ಮಂತ್ರದ ತಂದೆ ನಮ್ಮ ಸವಿತಾ ಮಹರ್ಷಿ ಅಂತ ಹೇಳ್ತಾರೆ. ಅದು ಸೂರ್ಯನಿಗೆ ಅರ್ಘ್ಯವನ್ನು ಬಿಡುವಾಗ ನಾವು ಉಪಯೋಗಿಸುವಂತಹ ಮಂತ್ರ. ಇದರ ಕರ್ತೃ ಕೂಡ ಸವಿತಾ ಮಹರ್ಷಿ. ಹೀಗೆ ಸೂರ್ಯ ಮತ್ತು ಸವಿತಾ ಮಹರ್ಷಿ ಇಬ್ಬರು ಕೂಡ, ಅದು ಸೂರ್ಯನ ಅಂಶವೇ ಈ ಮಹರ್ಷಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರು ತಮ್ಮ ಕ್ಷೌರ ಕರ್ಮವನ್ನು ಶಿವನಿಗೆ ಮಾತ್ರ ಮಾಡಲಿಲ್ಲ, ಎಲ್ಲ ದೇವತೆಗಳಿಗೂ ಮಾಡಿದ್ರು ಮತ್ತು ಎಲ್ಲರಿಂದ ಕೂಡ ವರವನ್ನು ಪಡ್ಕೊಂಡ್ರು, ಅಪಾರವಾದ ಜ್ಞಾನವನ್ನು ಸಂಪಾದಿಸಿದ್ರು. ಮತ್ತು ಸಾಮವೇದ, ನಮ್ಮ 4 ವೇದಗಳಲ್ಲಿ ಒಂದಾದ ಸಾಮವೇದ ಏನಿದೆ, ಈ ಸಾಮವೇದವನ್ನು ಕೂಡ ರಚಿಸಿದವರು ನಮ್ಮ ಸವಿತಾ ಮಹರ್ಷಿಗಳು. ಹಾಗಾಗಿ ಇವರು ಪೌರಾಣಿಕವಾಗಿ ನಮ್ಮ ಸಂಸ್ಕೃತಿಗೆ ತುಂಬಾ ಮಹತ್ವಪೂರ್ಣವಾದ ಕೊಡುಗೆಯನ್ನು ನೀಡಿದ್ದಾರೆ. ಇನ್ನು ಐತಿಹಾಸಿಕವಾಗಿ ನಾವು ನೋಡುವುದಾದ್ರೆ, ನಮ್ಮ ರಾಷ್ಟ್ರಕೂಟರಿರ್ಬೋದು ಅಥವಾ ಕಲ್ಯಾಣದ ಚಾಲುಕ್ಯರಿರ್ಬೋದು, ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಇವೆಲ್ಲ ನಾವು ಚರಿತ್ರೆಗಳನ್ನು ನೋಡಿದ್ರೆ ಅಲ್ಲಿ ನಮಗೆ ಈ ಸವಿತಾ ಸಮುದಾಯದವರ ಬಗ್ಗೆ ಸಾಕಷ್ಟು ದಾಖಲೆಗಳು ಸಿಗ್ತದೆ. ಆ ಶಿಲಾ ಶಾಸನಗಳಲ್ಲಿ ಸಹ ಕನ್ನಡಿ ಅಥವಾ ಕತ್ತರಿ ಏನಿದೆ ಅಥವಾ ಕತ್ತಿ ಏನಿದೆ, ಅವರು ಉಪಯೋಗಿಸುವ ಉಪಕರಣಗಳು, ಅದೆಲ್ಲ ಶಾಸನಗಳಲ್ಲಿ ನಮಗೆ ಲಭ್ಯ ಇದೆ. ಹಾಗಾಗಿ ಸವಿತಾ ಮಹರ್ಷಿ ಅನ್ನುವವರ ಸಮುದಾಯ ಏನಿದೆ, ಅದು ಇತ್ತೀಚೆಗಿನದ್ದಲ್ಲ, ಸುಮಾರು 2000ಕ್ಕಿಂತಲೂ ಹೆಚ್ಚಿನ ವರ್ಷದ ಇತಿಹಾಸ ನಮ್ಮ ಸವಿತಾ ಸಮಾಜಕ್ಕೆ ಇದೆ.
ಇವರು ವಚನಗಳನ್ನು ರಚಿಸಿದವರು, ಅವರು ಕೂಡ ಸವಿತಾ ಸಮುದಾಯಕ್ಕೆ ಸೇರಿದವರು. ನಾವು ಇಲ್ಲಿಯವರನ್ನು ಭಂಡಾರಿಗಳು ಅಂತ ದಕ್ಷಿಣ ಕನ್ನಡದಲ್ಲಿ ಕರಿತೇವೆ, ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಹಡಪದರು ಅಂತ ಕರಿತೇವೆ. ಅದೇ ತರ ಬೇರೆ ಬೇರೆ ಭಾಗಗಳಲ್ಲಿ ನಾವಿಯ ಇರಬಹುದು ಅಥವಾ ನಾಯನ ಕ್ಷತ್ರಿಯ ಅನ್ನುವ ಬೇರೆ ಬೇರೆ ಹೆಸರುಗಳಿದೆ. ಅವರಲ್ಲಿ 27 ಉಪ ಪಂಗಡಗಳಿವೆ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೇನೆ. ಹಾಗಾಗಿ ಈ ಸವಿತಾ ಸಮುದಾಯ ಅನ್ನುವುದು ಕೇವಲ ಪ್ರಸಿದ್ಧ ಸಮಾಜಕ್ಕೆ ಸೀಮಿತ ಅಲ್ಲ, ತುಂಬಾ ಹಿಂದಿನಿಂದಲೇ ಅದಕ್ಕೆ ಒಂದು ಒಳ್ಳೆಯ ಇತಿಹಾಸ ಇದೆ ಅಂತ ಹೇಳಿ ನಾವು ಎಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಿಕೊಳ್ಬಹುದು. ಇನ್ನು ನಾವು ಈಗಿನ ದಿನಗಳನ್ನು ನೋಡಿದ್ರೂ ಕೂಡ ಈ ಕ್ಷೌರಿಕ ಸಮುದಾಯ ಏನಿದೆ ಅವರ ಸೇವೆಯನ್ನು ಪಡೆಯದ ಮನೆಯೇ ಇಲ್ಲ. ಬಹುಶಃ 1 ತಿಂಗಳು ಆ ಎಲ್ಲ ಸಮುದಾಯದವರು ಬಾಗಿಲನ್ನು ಹಾಕಿ ಮನೆಗೆ ಹೋದ್ರು, ರಜೆ ತಗೊಂಡ್ರು ಅಂತ ಅಂದ್ರೆ ಸಮಾಜ ಯಾವ ತರ ಇರಬಹುದು? ನಾವು ಇದರ ಬಗ್ಗೆ ಚಿಂತನೆಯನ್ನು ಮಾಡಿದ್ರೆ ಅವರು ಎಷ್ಟು ನಮಗೆ ಪ್ರಮುಖರು ಅನ್ನುವುದು ನಮಗೆ ಗೊತ್ತಾಗ್ತದೆ. ಇವರು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವುದು ಮತ್ತೆ ಆರೋಗ್ಯವನ್ನು ವರ್ಧಿಸಲಿಕ್ಕೆ ಕೂಡ ಇವರು ಕಾರಣ ಆಗ್ತಾರೆ. ಯಾವುದೇ ರೋಗಿಗಳು ಇರ್ಬೋದು, ಭಿಕ್ಷುಕರು ಇರ್ಬೋದು, ವೃದ್ಧರು ಇರ್ಬೋದು, ಇವರು ಯಾರಿಗೂ ಕೂಡ ತಮ್ಮ ಸೇವೆಯನ್ನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಬಂದರೂ ತಮ್ಮ ಸೇವೆಯನ್ನು ಅವರು ಕೊಡ್ತಾರೆ. ಅದಕ್ಕೆ ಅಂದ್ರೆ ತಮವನ್ನು ಕಳೆದು ಶುದ್ಧೀಕರಿಸುವುದು. ಸೂರ್ಯ ಹೇಗೆ ಅಂಧಕಾರವನ್ನು ಕಳೆದು ಬೆಳಕನ್ನು ಕೊಡ್ತಾರೋ ಅದೇ ತರ ಈ ನಮ್ಮಲ್ಲಿರುವಂತಹ ಅಂದ್ರೆ ಯಾವುದೇ ಮನೆಯಲ್ಲಿ ಮರಣ ಆದ್ರೂ ಕೂಡ ಅಥವಾ ಈ ಬ್ರಹ್ಮೋಪದೇಶದ ಸಂದರ್ಭದಲ್ಲಿ ಆ ಬ್ರಹ್ಮದ ಉಪದೇಶವನ್ನು ಪಡಿಬೇಕಂತಾದ್ರೆ ಅದಕ್ಕಿಂತ ಮುಂಚೆ ಅಲ್ಲಿರುವಂತಹ ಕೆಟ್ಟತನವನ್ನು ಕಡಿಬೇಕು. ಅದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಶುದ್ಧೀಕರಿಸುವಂತಹ ಪ್ರಕ್ರಿಯೆ ಏನಿದೆ ಅದು ಈ ಸಮುದಾಯದವರಿಂದ ಮಾತ್ರ ನಡೀಲಿಕ್ಕೆ ಸಾಧ್ಯ. ಉಳಿದ ಬೇರೆ ಸಮುದಾಯದವರು ಯಾರು ಇದಕ್ಕೆ ಹಕ್ಕುದಾರರಲ್ಲ. ಈಗ ಬಹುಶಃ ಎಲ್ಲ ಸಮುದಾಯದವರು ಈ ಕೆಲಸವನ್ನು ಮಾಡ್ತಾ ಇರ್ಬೋದು, ಆದ್ರೆ ಸವಿತಾ ಮಹರ್ಷಿಯಿಂದ ಬಂದಂತಹ ಈ ಸಮುದಾಯ ಇದರಲ್ಲಿ ನಿಷ್ಠಾತರಿದ್ದಾರೆ ಮತ್ತು ತಮ್ಮ ಉದ್ಯೋಗವನ್ನು ಮುಂದುವರಿಸಿಕೊಂಡು ಅವರ ಘನತೆಯನ್ನು ಕಾಪಾಡಿಕೊಂಡಿದ್ದಾರೆ. ಆದ್ರೂ ಕೂಡ ಇವತ್ತಿಗೂ ಅವರ ಸಮುದಾಯದವರು ಸಿಕ್ಕಾಪಟ್ಟೆ ಏಳಿಗೆಯನ್ನು ಸಾಧಿಸಿದ್ದಾರೆ ಅಂತ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅವರ ಸಂಖ್ಯೆ ಕೂಡ ಬಹುಶಃ ಸವಿತಾ ಸಮುದಾಯದ ಸೀಮಿತವಾದ ಸಂಖ್ಯೆ ಇದೆ. ಆದ್ರೆ ಅವರಿಗೆ ಅಷ್ಟು ಶಕ್ತಿ ಇದೆ. ಇನ್ನು ಮುಂದಕ್ಕೆ ಕೂಡ ಸಮಾಜದಲ್ಲಿ ಸುಭದ್ರವಾಗಿ ಬೇರೂರಬಲ್ಲಂತಹ ಒಂದು ಸಾಮರ್ಥ್ಯ ಅವರಲ್ಲಿದೆ. ಅದನ್ನು ಅರಿತುಕೊಂಡು ಮುನ್ನಡೆಯಬಹುದು. ಅನೇಕ ಯೋಜನೆಗಳು ಸರ್ಕಾರದಲ್ಲಿದೆ. ವಿಶ್ವಕರ್ಮ ಯೋಜನೆ ಬಹುಶಃ ನಿಮ್ಗೆ ಅದು ಕೂಡ ನಿಮ್ಗೆ ಆಗ್ತದೆ, ಅನ್ವಯ ಆಗ್ತದೆ. ಹಾಗಾಗಿ ಆ ವಿಶ್ವಕರ್ಮ ಯೋಜನೆ ಏನಿದೆ ಅಂದ್ರೆ ಕೌಶಲ್ಯವನ್ನು ವೃದ್ಧಿಸುವ ಸಲಕರಣೆಗಳಿಗೋಸ್ಕರ ಸಾಲ ಸೌಲಭ್ಯ ಸಿಗ್ತದೆ. ಅದನ್ನು ಕೂಡ ಉಪಯೋಗಿಸಿಕೊಂಡು ತಾವು ತಮ್ಮ ಸಮುದಾಯದವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಇನ್ನಷ್ಟು ಮುಂದುವರಿಯಲಿಕ್ಕೆ ಸಹಾಯ ಮಾಡಬಹುದು. ಇನ್ನು ಮುದ್ರಾ ಯೋಜನೆ, ಅದು ವಿಶೇಷವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಮುದ್ರಾ ಯೋಜನೆ ಅನ್ನುವುದು ಕೃಷಿಯೇತರವಾದ ಉದ್ಯೋಗಕ್ಕೆ, ಕೃಷಿಗೆ ಸಂಬಂಧ ಪಡೆದ ಬೇರೆ ಉದ್ಯೋಗಗಳಲ್ಲಿ ಯಾವ ತರ ನಾವು ಸಲಕರಣೆಗಳನ್ನು ತಗೊಳ್ಳುವುದಿರ್ಬೋದು, ಮಾರುಕಟ್ಟೆಗಳನ್ನು ಕಂಡುಕೊಳ್ಳುತ್ತಿರ್ಬೋದು, ಅದಕ್ಕೆ 3 ತರದ ಸಾಲಗಳ ಯೋಜನೆ ಇದೆ. ಅದರಲ್ಲಿ ಶಿಶು ಸಾಲ, ಕಿಶೋರ ಸಾಲ ಮತ್ತು ತರುಣ ಸಾಲ ಅಂತ. ಈ ಶಿಶು ಸಾಲ ಏನಿದೆ ಅದು 50,000ವರೆಗೆ ಸಾಲ ಸೌಲಭ್ಯವನ್ನು ಒದಗಿಸುತ್ತದೆ. ಕಿಶೋರ ಸಾಲ ಅನ್ನುವುದು 50,000ದಿಂದ 5 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಒದಗಿಸುತ್ತದೆ. ಅದೇ ತರ ತರುಣ್ ಸಾಲ ಅನ್ನುವುದು 5 ಲಕ್ಷದಿಂದ 10 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯವನ್ನು ಒದಗಿಸುತ್ತದೆ. ನೀವು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ನಮ್ಮ ಸಂಪಾದನೆ ಏನಿದೆ ಅದನ್ನು ನಾವು ಸದೃಢಗೊಳಿಸಬೇಕು, ನಮ್ಮಲ್ಲೇ ಉಳಿಸಿಕೊಳ್ಬೇಕು. ಯಾವುದೇ ದುಶ್ಚಟಗಳ ದಾಸರಾಗದೆ ನಮ್ಮಲ್ಲೇ ಆರ್ಥಿಕವಾಗಿ ನಾವು ಸಬಲರಾದಾಗ ನಾವು ಶೈಕ್ಷಣಿಕವಾಗಿ ಕೂಡ ಸಬಲರಾಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಯಾವಾಗ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಬಲರಾಗ್ತೇವೋ ಆವಾಗ ಬಹುಶಃ ಇಡೀ ಸಮಾಜ ನಮ್ಮನ್ನು ಗೌರವಿಸ್ತದೆ. ನಾವು ಸಮಾಜದಲ್ಲಿ ಕೂಡ ಒಂದು ಪ್ರಬಲ ಸಮುದಾಯವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಈ ಸವಿತಾ ಜಯಂತಿಗೆ ಮಾತ್ರ ನಮ್ಮ ಸಮುದಾಯದ ಕರ್ತವ್ಯ ಸೀಮಿತ ಆಗದೆ ಆ ಸಮಾಜದಲ್ಲಿರುವ ಪ್ರತಿಯೊಬ್ಬ ಹಿಂದುಳಿದ ಅಥವಾ ಆರ್ಥಿಕವಾಗಿ ಸಬಲರಲ್ಲದ ಎಲ್ಲರನ್ನೂ ಕೂಡ ಗುರುತಿಸಿ ಅವರು ಮುಂದೆ ಬರಲಿಕ್ಕೆ ನಾವು ಏನು ಮಾಡಬಹುದು ಅಂತಹ ಮಾಹಿತಿಯನ್ನು ನೀಡಿ ಅವರನ್ನು ಮುಂದಕ್ಕೆ ತರುವ ಕೆಲಸ ಮಾಡಿದ್ರೆ ಮುಂದೊಂದು ದಿನ ನಮ್ಮ ಸವಿತಾ ಸಮುದಾಯ ಏನಿದೆ ಅದು ಪ್ರಬಲವಾಗಿ ಸಮಾಜದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಆಗಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶ ನಮ್ಮ ದೇಶಗಳು ಇವತ್ತು ನಾವು ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಸವಿತಾ ಸಮಾಜ ಪುತ್ತೂರು ತಾಲೂಕು ಇದರ ವತಿಯಿಂದ ಈ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅದು ನಮಗೆ ಇಷ್ಟವಾಗಿ ಪುತ್ತೂರಲ್ಲಿ ನಮ್ಮದು ಸ್ವಂತ ಜಾಗ ಅಂತ ಯಾವುದೂ ಇಲ್ಲ. ಒಂದು ಸವಿತಾ ಸಂವರ್ಧನ ಇದಕ್ಕೆ ಅದನ್ನು ನಮಗೆ ಆದಷ್ಟು ಬೇಗ ಮಾಡಿಕೊಡ್ಬಂದು ನಾವು ವಿನಂತಿಸ್ತೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ನಾವು ಸವಿತಾ ಸಮಾಜದ ಮೂಲ ಪುರುಷರಾದಂಥ ಮಹರ್ಷಿ ಅವರನ್ನು ನಾವು ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ. ಭಾಳ ತುಂಬ ಸಂತೋಷ. ಯಾಕಂತಂದರೆ ನಮ್ಮ ಮಾನವ ಜನಾಂಗದ
ಅಂಕು ಡೊಂಕುಗಳನ್ನು ತಿದ್ದಲು ನಾನಾ ಮಹಾತ್ಮರು ತಮ್ಮ ಕೊಡುಗೆಗಳನ್ನು ಅನೇಕ ನಮ್ಮ ಪ್ರಜೆಗಳಿಗೆ, ನಮಗೆ, ನಮ್ಮ ಜನರಿಗೆ ನೀಡಿದ್ದಾರೆ. ಅದರಲ್ಲಿಯೂ ಸಹಿತ ವಿಶೇಷವಾಗಿ ಸವಿತಾ ಮಹರ್ಷಿಗಳು ತಮ್ಮದೇ ಆದ ಕೊಡುಗೆಯನ್ನು ದೇವತೆಗಳಿಗಲ್ಲದೆ ಆ ಸಮಾಜಕ್ಕಲ್ಲದೆ ಮಾನವ ಕುಲಕ್ಕೆ ಅವರು ತಮ್ಮದು ಒಂದು ಅದ್ಭುತವಾದಂಥ ಸಂದೇಶವನ್ನು ನೀಡಿದ್ದಾರೆ. ಅವರು ಕಾರ್ಯ ಇವತ್ತು ನಾವು ಮೆಚ್ಚುವಂಥದ್ದು. ಹೀಗಾಗಿ ಇವತ್ತು ಎಲ್ಲ ಮಹನೀಯರನ್ನು ನಾವು ನೆನೆಸ್ಬೇಕಾಗಿದೆ. ಏಕೆಂತಂದರೆ ಇವರು ಒಂದೇ ಸಮಾಜಕ್ಕೆ ಸೀಮಿತರಲ್ಲ. ನಾವು ಎಲ್ಲ ಸಮಾಜ ಬಂದವರು, ಎಲ್ಲ ಮಾನವ ಕುಲನೇ ನಾವು ಇವತ್ತು ಅವ್ರನ್ನ ಸ್ಮರಣೆ ಮಾಡಬೇಕು. ಏಕೆಂತಂದರೆ ನಮಗೆ ಗೊತ್ತಿದೆ, ಇತಿಹಾಸ ಪುರಾಣಗಳು ಹೇಳಬೇಕಂತಂದರೆ ನಮ್ಮ ಶ್ರೀಕಲಾ ಅವರು ಹೇಳಿದರು, ಭಾಳ ಅದ್ಭುತವಾಗಿ ಹೇಳಿದರು, ಭಾಳ ಅರ್ಥಗರ್ಭಿತವಾದಂಥದ್ದನ್ನು ತಮ್ಮ ಉಪನ್ಯಾಸದಲ್ಲಿ ಹೇಳಿದರು. ಅವರು ಶಿವನ ಬಲಗಣ್ಣಿನಿಂದಲೇ ಜನಿಸಿದರು ಅನ್ನೋದಕ್ಕೆ ಹಿಂದೆ ಪುರಾಣ ಒಂದು ಪ್ರತೀತಿ ಇದೆ. ಅವರ ಮಗಳಾದಂಥ ಗಾಯತ್ರಿ ದೇವಿ ಸಹಿತ ತಂದೆಯಂತೆ ಅವಳು ಸಹಿತ ತಪಸ್ವಿ. ಅವಳು ಸಹಿತ ಗಾಯತ್ರಿ ಮಂತ್ರ ನಾವು ನಮ್ಮ ಇದು ಯಾವುದೋ ದೇವತಾ ಕಾರ್ಯಗಳಲ್ಲಿ ಮಗ್ನರಾದಾಗ ನಾವು ಮಂತ್ರವನ್ನು ಪಠನೆ ಮಾಡ್ತೀವಲ್ಲ, ಅಂಥದ್ದು ಗಾಯತ್ರಿ ಮಂತ್ರವನ್ನೇ ಅವರು ರಚಿಸಿದವರು ಯಾರು? ಗಾಯತ್ರಿ ದೇವಿ. ಹೀಗಾಗಿ ನಮ್ಮ ಈ ಸವಿತಾ ಸಮಾಜದ ಅದರಲ್ಲಿ 27 ಪಂಗಡಗಳು ಅಂತ ಹೇಳಿದರು. ನಿಜವಾಗಲೂ ಏಕೆಂತಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕಕ್ಕೆ ಹೋದರೆ ನಮ್ಮ ಕಡೆ ನಾವಿ ಮತ್ತು ಹಡಪದ ಅಂತಿದ್ದಾರೆ. ಅವರು ಎರಡೂ ಜಯಂತಿನೂ ಮಾಡ್ತಾರೆ. ಈ ಕಡೆ ಹಡಪದ ಅಪ್ಪನ ಜಯಂತಿನೂ ಮಾಡ್ತಾರೆ, ಸವಿತಾ ಮಹರ್ಷಿಗಳ ಜಯಂತಿನೂ ಮಾಡ್ತಾರೆ. ಹೀಗಾಗಿ ಆ 27 ಪಂಗಡಗಳು ಸಹಿತ ಇವು ಎರಡೂ ಜಯಂತಿಗಳು ಬಹಳ ಅರ್ಥಪೂರ್ಣವಾದದ್ದು. ಅವರಿಗೆ ಮೂಲ ಪುರುಷರ ಒಂದು ಆದರ್ಶ. ಹೇಳಬೇಕಾದ್ರೆ, ಇತಿಹಾಸ ಹೇಳಬೇಕಾದ್ರೆ ನೋಡಿ, ನಮ್ಮ ಈ ಸವಿತಾ ಸಮಾಜ ಬಹಳ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಬಹಳ ಹಿಂದುಳಿದವರಿದ್ದಾರೆ. ಶೈಕ್ಷಣಿಕವಾಗಿ ಸಹಿತ ಹಿಂದುಳಿದಿದ್ದಾರೆ. ಆದರೆ ಅವ್ರದ್ದು ತನ್ನದೇ ಆದಂಥ ಹಿಂದಿನ ಪರಂಪರೆಯನ್ನು ಹೊಂದಿದ್ದಾರೆ. ಅವರು ಮುಖ್ಯವಾಹಿನಿಗೆ ಬರಬೇಕಂತಂದರೆ ಎಲ್ಲ ಒಂದು 27 ಪಂಗಡಗಳೇನಿದೆ ಜನಸಂಖ್ಯೆ ಹೊಂದಾಣಿಕೆಯಾಗಿ ಅವರು ಶೈಕ್ಷಣಿಕವಾಗಿ ಸಬಲರಾಗಿ ಮುಂದೆ ಬರುವಂಥದ್ದನ್ನು ಮಾಡಬೇಕು. ಏಕೆಂದರೆ ನಮ್ಮ ಶ್ರೀಕಲಾ ಅವರು ಹೇಳಿದರು, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಏನೇನು ಯೋಜನೆಗಳು ಬರ್ತಾವೋ, ಯಾವ ಬ್ಯಾಂಕ್ಗಳಲ್ಲಿ ಏನು ಸಾಲ ಸೌಲಭ್ಯಗಳು ಪಡಿಬೇಕು ಅನ್ನೋದು ಅದನ್ನೆಲ್ಲರೂ ತಾವು ಕೇಳಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದೆ ಬರುವಂತಿದೆ. ಅವರಿಗೆ ಶಿಕ್ಷಣದಲ್ಲಿ ಉತ್ತಮವಾದಂಥ ಶಿಕ್ಷಣ ಕೊಡಿಸಿರಿ ಮತ್ತು ರಾಜಕೀಯದಿಂದ ನೀವು ಪ್ರಬಲರಾಗ್ರಿ. ಎಲ್ಲರೂ ಒಗ್ಗಟ್ಟಲ್ಲಿ ಬಲವಿದೆ ಅಂತ ನಾವು ಗಾದಿ ಮಾತು ಕೇಳಿರ್ತೀವಿ. ಹೀಗಾಗಿ ಈ ಒಂದು ಸವಿತಾ ಸಮಾಜದವರು ಒಗ್ಗಟ್ಟಾದರೆ ಏನು ಬೇಕಾದರೂ ಆಗ್ಬೋದು, ಮಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ನಮ್ಮ ಹಿರಿಯರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಅವರಿಗೂ ಸಹಿತ ಮತ್ತು ನಮ್ಮ ಬಿ ಅವರಿದ್ದಾರೆ ಅವರಿಗೂ, ಹಾಗೂ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರುವಂಥ ನಮ್ಮ ನೆಚ್ಚಿನ ಪತ್ರಕರ್ತರಿಗೂ, ಕಚೇರಿಯ ಎಲ್ಲ ಸಿಬ್ಬಂದಿಯವರಿಗೂ ಮತ್ತು ಸಮಾಜದ ಎಲ್ಲ ಬಾಂಧವರಿಗೂ ಈ ಒಂದು ಇವತ್ತಿನ ಸವಿತಾ ಮಹರ್ಷಿಯವರ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ, ಅವರಿಗೆ ಅಭಿನಂದನೆಗೆ ಹೇಳುತ್ತಾ, ಎಲ್ಲರಿಗೂ ಶುಭವಾಗಲಿ, ದೇವರು ಒಳ್ಳೆಯದು ಮಾಡಲಿ. ಅವರು ನಮಗಷ್ಟೇ, ನಮ್ಮ ಆ ಸವಿತಾ ಸಮಾಜಕ್ಕೆ ಅಷ್ಟೇ ಅಲ್ಲ, ನಮಗೂ ಸಹಿತ ಅವರು ಪೂಜ್ಯರು, ಎಲ್ಲರಿಗೂ ಮಾನವ ಕುಲಕ್ಕೆ ಪೂಜ್ಯರು ಅಂತ ಹೇಳ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮಾತನ್ನು ಮುಗಿಸ್ತಾರೆ. ಈಗ ಸರ್ ನೋಡಿ, ನಮಗೆ ಸವಿತಾ ಭವನದಿಂದ ಸುಮಾರು 9 ವರ್ಷದಿಂದ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಮತ್ತು ಅದೊಂದು ಬರುತ್ತೆ ಉಂಟು, ರಾಜಸ್ಥಾನ, ಬಂಗಾಳ, ಗಲ್ಲಿಯಲ್ಲಿ ರನ್ನಿ ಮಾಡಿದ್ದಾರೆ. ನಮ್ಮ ಕುಟುಂಬ ಸಾಕಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ನೀವು ಹೇಳ್ತೀರಾ ಲೋನ್ ತಗೊಳ್ಳಿ ಅಂತ. ಅದ್ರ ಬಗ್ಗೆ ನಾವು ಹೇಳಿದ್ರು ಅಷ್ಟೇ. ಅಲ್ಲ, ಸರ್ಕಾರದ ಯೋಜನೆಗಳ ಬಗ್ಗೆ ಹೇಳಿದ್ರು. ಎಜುಕೇಶನ್ ಆಗತ್ತಿಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಇವಾಗ ರಾಜಸ್ಥಾನದವರು, ಬಂಗಾಳದವರೆಲ್ಲ ಬಂದಿರಲ್ಲ, ಅವ್ರು ಯಾಕೆ ಅಡ್ರೆಸ್ ನೋಡೋದಿಲ್ಲ ನೀವು? ಗಲ್ಲಿಗಳಿದ್ದಾರೆ. ಅಲ್ಲ, ಅವರು ನಿಮ್ಮದ ಕಸುಬನ್ನ ಅವ್ರು ಮಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಅದಕ್ಕೆ ಬೇಕಲ್ಲ. ನಾವೆಷ್ಟು ಎಲ್ಲಿ ಯಾರ ನಮ್ಮ ಶಾಸಕ ರೋಸರಿ ಸಹ ಬರಲಿಲ್ಲ. ನಮ್ಮ ಸಂಘ ಅಷ್ಟು ಕೀಳ್ಮಟ್ಟದಲ್ಲಿ ಆಗಿದೆ. ಈಗ ಅದಕ್ಕೆ ನಮಗೆ ಒಂದು ಪ್ರೋತ್ಸಾಹ ಕೊಡಿ, ನಮಗೆ ಒಂದು ಜಾಗ ಮಾಡಿಕೊಡಿ. ನೀವು ಒಂದು ಮನವಿ ಕೊಡಬೇಕು. ನಾವು ನೋಡಿ ಮನವಿ ಕೊಟ್ಟಿದ್ದೇವೆ. ನಾವು ನೋಡಿ ಒಳ್ಳೆ ಅಧಿಕಾರಿಗಳು ಬರುವಾಗ ಎಷ್ಟು ಗೌರವದಿಂದ ನಾವು ಇದು ಮಾಡ್ತೇವೆ ಗೊತ್ತಿಲ್ಲ, ಅಲೋ ಮಾಡ್ತೇವೆ. ನಾವು ಹೋದ ತಕ್ಷಣ ಒಂದು ಅಷ್ಟು ಕೀಳಾಗಿ ಮಾತಾಡ್ತೇವೆ.
ಇಲ್ಲ ನಾವು ಯಾವುದೇ ಒಂದು ಆಫೀಸರ್ ಅಷ್ಟು ಗೌರವವಾಗಿ ನಾವು ಅಷ್ಟು ಚಂದದಲ್ಲಿ ಮಾಡಿಬಿಡ್ತೇವೆ. ಈ ಇದರಲ್ಲಿ ಯಾರೋ ನಾವು ಕೀಳಾಗಿ ಮಾತಾಡ್ತಿಲ್ಲ. ನೀವು ಮಾತಾಡ್ಲಿಲ್ಲ. ಅಲ್ಲಿಲ್ಲ ಇಲ್ಲಿ ನಿಮ್ದು ಏನ್ ಬೇಡಿಕೆ ಇದೆಯಲ್ಲ, ನಿಮಗ್ ಬೇಡಿಕೆ ಇದೆಯಲ್ಲ, ಆ ಬೇಡಿಕೆ ಲಿಖಿತ ರೂಪದಲ್ಲಿ ಇಲ್ಲ. ಒಂದು ನಿಮಿಷ. ಅದಕ್ಕೊಂದು ರೆಸ್ಪೆಕ್ಟ್ ಬೇಕು ಸರ್. ನಮಗೆ ನಾವು ನಿಮ್ಮ ಸಮಾಜಕ್ಕೆ ಯಾವುದೇ ರೀತಿ ನಿಮ್ಮ ಸಮಾಜಕ್ಕೆ ರೆಸ್ಪೆಕ್ಟ್ ಕೊಡ್ತೇವೆ. ಅದೇ ನಾವು ನಮಗೆ ಸಹ ಕೊಡಿ, ಒಂದು ಸವಿತಾ ಭವನ ಕೊಡಿ. ಅಲ್ಲಲ್ಲ, ಅದು ಕೇಳಿ ಅದನ್ನ ನಾನು ಅದನ್ನ ಹೇಳ್ತಾ ಇದ್ದೇನೆ. ಇವರು ಅಧ್ಯಕ್ಷರು ಹಿಂದೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಹಿಂದೆ ಕೊಟ್ಟಿದ್ರೆ ಅದನ್ನ ಒಂದು ಕೊಡಿ ಸರ್. ನನ್ನ ಅವಧಿಯಲ್ಲಿ ನಾನು ಅದನ್ನು ಮೂವ್ಮೆಂಟ್ ಮಾಡ್ತೇನೆ. ಅದನ್ನು ಕೊಟ್ಬಿಟ್ರೆ ಸಾಕು. ಹಿಂದೆ ನಾನು ಇದ್ದಿದ್ದಿಲ್ಲ ತಹಸೀಲ್ದಾರ್, ಕೊಟ್ರೆ ಅದನ್ನು ಮಾನ್ಯ ಶಾಸಕರಿಗೆ ತೊಗೊಂಡು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಪರ್ಸನಲ್ ಕಳಿಸ್ತೀವಿ. ಎಲ್ಲಿ ಬೇಕು ಜಾಗ. ಅಲ್ಲ ಎಲ್ಲಿ ಬೇಕು, ಸಿಟಿ ಒಳಗೆ ಬೇಕಾ? ಸಿಟಿ ಒಳಗೆ ಜಾಗ ಸಿಗೋದು ಕಠಿಣ ಇದೆ. ಮತ್ತೆ ನಾನು ಒಟ್ಟ ಗ್ರಾಮಾಂತರದ ಒಳಗೆ ಅದು ನೋಡ್ತೀನಿ, ಜಾಗ ಲಭ್ಯ ಇತ್ತಂತ ನಾವು ಕೊಡಿಸುವಂತ ಮಾಡ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.